ಮಂಗಳೂರಿನ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮಿಲನ್ 2021 ಎನ್ನುವ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾಂಪ್ರದಾಯಿಕ ಹಾಡು ಹಾಗೂ ನೃತ್ಯ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ರಾಜ್ಯ ಹಾಗೂ ಮಂಗಳೂರು ನಗರದಲ್ಲಿ ಅತ್ಯುತ್ತಮ ಶಿಕ್ಷಣಕ್ಕೆ ಹೆಸರು ಪಡೆದುಕೊಂಡಿರುವ ಮಂಗಳೂರಿನ ವಾಮಂಚೂರು ಪರಿಸರದಲ್ಲಿರುವ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮಿಲನ್ ಎನ್ನುವ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶನಿವಾರ ಮುಂಜಾನೆ ಮಿಲನ್ 2021 ಎನ್ನುವ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಇನ್ನು ಕಾಲೇಜಿನ ಪ್ರವೇಶ ದ್ವಾರದಲ್ಲಿ ವಿದ್ಯಾರ್ಥಿ ಸಮೂಹ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ವಿಷಯದಲ್ಲಿ ವಿನ್ಯಾಸಗೊಳಿಸಿದ ವರ್ಣರಂಜಿತ ಹೂಗಳ ಮೂಲಕ ಸ್ವಾಗತ ಕೋರಲಾಯಿತು. ಇನ್ನು ಹೂಗಳಿಂದ ಶೃಂಗಾರಗೊಳಿಸುವ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿತು. ಶನಿವಾರ ಸಂಜೆ ನಡೆದ ಮಿಲನ್ 2021 ಎನ್ನುವ ಕಾರ್ಯಕ್ರಮದ ಅತಿಥಿಗಳನ್ನು ಮೆರವಣಿಗೆಯ ಮೂಲಕ ವೇದಿಕೆಗೆ ಕರೆತರಲಾಯಿತು. ಕಾರ್ಯಕ್ರಮದಲ್ಲಿ ಕಂಬಳದ ಹುಸೇನ್ ಬೋಲ್ಟ್ ಖ್ಯಾತಿಯ ಶ್ರೀನಿವಾಸ್ ಗೌಡ, ತುಳು ಸಿನಿಮಾ ನಟ ಸತೀಶ್ ಬಂದಲಿ ಮತ್ತು ಎನ್ಎಸ್ಎಸ್ ಸ್ವಯಂ ಸೇವಕ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತೆ ಹಾಗೂ ಯಕ್ಷಗಾನ ಕಲಾವಿದೆ ಬಿಂದ್ಯಾ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಮಾತನಾಡಿದ ಬಿಂದ್ಯಾ ಶೆಟ್ಟಿ ಅವರು, ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸಲು ಸಾಕಷ್ಟು ಅವಕಾಶಗಳನ್ನು ನೀಡುವ ಮಿಲನ್ನಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವ ಕಾಲೇಜಿಗೆ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. I'm really honored because my brother Anup Shetty is also a student of this college, so it's my pleasure, and maybe I have been called here as an inspiration to you. I don't know how I can inspire you, but I can only say that by seeing this grand entry and all the colors filled here, I can only say that I am missing my college because this is the last year of my college since I have opted for chartered accountancy course. So the faces, all the happy faces filled here remind me of how I used to gather and how I used to involve in all the cultural activities of my college. So to all the Josephites, you have opted a good college and Joseph is doing a great job and you all are doing a great job. ತದಬಳಿಕ ನಟ ಸತೀಶ್ ಬಂದಲಿ ಅವರು ಮಾತನಾಡಿ ತಮ್ಮ ಹಾಸ್ಯದ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದ್ರು. ನಟನಾ ಕ್ಷೇತ್ರದಲ್ಲಿನ ತಮ್ಮ ಅನುಭವಗಳ ಬಗ್ಗೆ ಮಾತನಾಡಿದ್ರು. ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಗುರುತಿಸಿ ತಮ್ಮ ಪರಿಣಿತಿಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೇರಲು ಶ್ರಮಿಸಬೇಕು ಎಂದು ಕರೆ ನೀಡಿದ್ರು. ಅರ್ನಾತಿ ರ್ಯಾಂಕ್ ನಿಕುಲ್ಲದೆತ್ತದು ಈ ಕಾಲೇಜಿಗೆ ಮಲ್ಲ ಪುದರ್ಕ ನೋಡು ಪನ್ಪುಣ ಚಿತ್ರ ಆಸೆ ಮಾತೇ ನಿಖಿಲೆಗಳ ಮಲಮಲ್ಲ ಪ್ರಶಸ್ತಿ ಬರೋಡು. ಇಂಜಿನಿಯರಿಂಗ್ ಕಾಲೇಜಿನ ಅಂಚಿನ ಪ್ರಶಸ್ತಿ ಇನಿಮುಟ್ಟಲ ಬೈದಿಜಿಂದ ಅವ್ರು ಊರೆಲ್ಲ ಪ್ರಶಸ್ತಿ ಕನೋಡು. ಮಿಲಾನ್ ಪಣ್ಣಗ ಪಿದೈಡ್ ಎಂಜಿನ ಅಂದು ಗೊತ್ತಾತು ಜಿಂಕ್ ಉಲಾಯಿ ಬತ್ತದ ಈತು ಮಲ್ಲ ಕಾರ್ಯಕ್ರಮ ಅನಗ ಮಿಲಾನ್ ಎಂಚಿನ ಪಂದು ಗೊತ್ತಾಂಡಿಂಕ್ ತಾಸೆನ ಚೆಂಡ ಆಯ್ಹ ಡ್ಯಾನ್ಸ ಪಾರಿಶೋಕಾನ್ ಭರತನಾಟ್ಯ ಇಮೇಟು ಜೋಕಲ್ನ ಡ್ಯಾನ್ಸ್ ಇಂಚೇನಿ ಏನನೆ ನನ್ನೊಂದು ಸರಿ ಬತ್ತದು ನಿಖಿಲೇನು ಮಸ್ತ್ ತೆಲಿಪೋವ ನಲ್ಲ ತೆಲಿಪೋವೆ ನನ್ನಲ್ಲ ಮಲಮಲ್ಲ ಫಿಲ್ಮು ಬರಿಯರೆ ಉಂಡು ಎಂಕ್ ಈ ವೇದಿಕೆಗೆ ಲೆತ್ತದು ಸನ್ಮಾನ ಮಲ್ದಿನ ಮಾತ ಇಂಜಿನಿಯರಿಂಗ್ ಕಾಲೇಜಿದ ಸ್ಯಾರ್ನಕಲು ಅಂಚನೆ ಬಾಕಿದ ಸ್ಟೂಡೆಂಟ್ ನಕಲಿಗೆ ಮಾತೆರೆಗಳ ಸೊಲ್ಮೆ ಸಲ್ಮ ಒಂದು. ಇನ್ನು ಮಿಲನ್ 2021ರಲ್ಲಿ ವಿವಿಧ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು. ಕಲಾವೈಭವ, ಮುಖವರ್ಣಿಕ, ರಂಗೋಲಿ, ಬೆಂಕಿ ಇಲ್ಲದೆ ಅಡುಗೆ, ಟ್ಯಾಲೆಂಟ್ ಹಂಟ್ ಮತ್ತು ಛಾಯಾಗ್ರಹಣ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು. ಇದರಲ್ಲಿ ವಿಜೇತರಿಗೆ ಗಣ್ಯರು ಬಹುಮಾನ ನೀಡಿ ಗೌರವಿಸಿದ್ರು.
ಕಾರ್ಯಕ್ರಮದಲ್ಲಿ ಕಾಲೇಜಿನ ನಿರ್ದೇಶಕರಾದ ರೆವರೆಂಡ್ ಫಾದರ್ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಸಾ, ಸಹ ನಿರ್ದೇಶಕ ಅಲ್ವಿನ್ ರಿಚರ್ಡ್ ಡಿಸೋಸಾ, ಪ್ರಾಂಶುಪಾಲರಾದ ಡಾಕ್ಟರ್ ಯು ಡಿಸೋಸಾ, ಮಾನವ ಸಂಪನ್ಮೂಲ ವ್ಯವಸ್ಥಾಪಕರಾದ ರಾಕೇಶ್ ಲೋಪೋ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮವನ್ನು ರಚನಾ ಕ್ರಾಸ್ತಾ ಮತ್ತು ಅಶ್ವಿನ್ ಶೆಟ್ಟಿ ಸಂಘಟನಾ ತಂಡದ ಇತರ ಸದಸ್ಯರೊಂದಿಗೆ ಸಂಯೋಜಿಸಿದ್ರು. ವಿದ್ಯಾರ್ಥಿಗಳಿಂದ ಹಾಡು, ನೃತ್ಯ ಕಾರ್ಯಕ್ರಮ, ಕಾಲೇಜಿನ ವಿದ್ಯಾರ್ಥಿಗಳಿಂದ ಹುಲಿ ನೃತ್ಯವು ದಿನದ ಇನ್ನೊಂದು ಪ್ರಮುಖ ಆಕರ್ಷಣೆಯಾಗಿತ್ತು. ಚೆಂಡೆ, ನಾಸಿಕ್ ಬ್ಯಾಂಡ್ ಮತ್ತು ಡಿಜಿಯು ಸೇರಿತ್ತು. ಇನ್ನು ಸಾಂಸ್ಕೃತಿಕ ವೈವಿಧ್ಯತೆ ಮಿಲನ್ 2021 ಕಾರ್ಯಕ್ರಮ ಅದ್ದೂರಿಯಾಗಿ ತೆರೆ ಕಂಡಿತ್ತು. ನಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.